ಬ್ರಹ್ಮರಕೂಟ್ಲು ಶ್ರೀ ಮೂಕಾಂಬಿಕಾ ಶ್ರೀರಾಮ ಮಂದಿರ ಸುವರ್ಣ ಮಹೋತ್ಸವ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಭಜನಾ ಮಂದಿರದ ಸಭಾಂಗಣದಲ್ಲಿ ನಡೆಯಿತು. ಮಂದಿರದ ಗೌರವಾಧ್ಯಕ್ಷ ಉದ್ಯಮಿ ಸೇಸಪ್ಪ ಕೋಟ್ಯಾನ್ ಬಚ್ಚಿನಡ್ಕ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ಆಡಳಿತ ಸಮಿತಿ ಅಧ್ಯಕ್ಷರಾದ ಶಶಿಧರ್ ಬ್ರಹ್ಮರಕೂಟ್ಲು ಮಾತನಾಡಿ 1972ರಲ್ಲಿ ಈ ಮಂದಿರ ಆರಂಭಗೊಂಡು 1982ರಲ್ಲಿ ಇಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗೊಂಡಿತು. ನಗರ ಭಜನೆ ಹಾಗೂ ಭಕ್ತರ ಸಹಕಾರದಿಂದ ಮಂದಿರ ಆರ್ಥಿಕ ಬಲವನ್ನ ಪಡೆದುಕೊಂಡು ಹಲವು ಮಂದಿ ಆಡಳಿತ ಸಮಿತಿ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಮಂದಿರವನ್ನ ಮುನ್ನಡೆಸಿಕೊಂಡು ಬಂದಿದ್ದು ಪ್ರಸ್ತುತ ಮಂದಿರ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಎಂದು ತಿಳಿಸಿದರು. ಜನರ ಒಗ್ಗಟ್ಟು ಹಾಗೂ ಸಹಕಾರ ಮನೋಭಾವದಿಂದಾಗಿ ಜಿಲ್ಲೆಯಲ್ಲಿಯೇ ಅತ್ಯಂತ ಸುಸಜ್ಜಿತ ಹಾಗೂ ದೊಡ್ಡದಾದ ಭಜನಾ ಮಂದಿರ ಇಲ್ಲಿ ನಿರ್ಮಾಣಗೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದರು. ಸುಮಾರು ವರ್ಷ ಏಳು ಬೀಳದ ನರಟು ಮಂದಿರ ನಡ್ತಂಡು ಐದು ಪಕ್ಕ ಸುಮಾರು ಜನ ಆಡಳಿತ ಮಾಡ್ತೇವೆ, ಮಸ್ತ್ ಜನ ಸಹಕಾರ ಕೊರಿಯರು ಅಂಡ ನಿರಂತರವಾದ ಐದು ಪಕ್ಕ ಸರ್ 31 ವರ್ಷ ನಿರಂತರವಾದ ನಗರ ಭಜನೆ ನಡ್ತದೆ. ಆ ನಗರ ಭಜನೆಯ ಮುಖಾಂತರ ಈ ಒಂಜಿ ಆರ್ಥಿಕವಾದ ನಂಗೆ ಬಲ ಬರಲು ಸಾಧ್ಯ ಉಂಟು. ನೇಕ್ ಸಂಪೂರ್ಣ ಕಾರಣ ಈ ಒಂಜಿ ಮಂದಿರದ ಸರ್ವಸದಸ್ಯರು ಸೇರ್ಪಂಡ್ರೆ ಈಗ ಭಾಳ ಹೆಮ್ಮೆ ದಯಪಂಡ ಅಕ್ಕಲ್ನ ಒಂಜಿ ಶ್ರಮ ನೆಟ್ಟು ಇಜ್ಜಿದಂಡ ಈತ ಬಲ್ಲ ಒಂಜಿ ಮಂದಿರ ಈ ರೀತಿಯ ಸಭಾಭವನ ನಿರ್ಮಾಣ ಮಾಡ್ಬಾರ್ದು ಖಂಡಿತ ಸಾಧ್ಯವಾದ ಒಂದು ಅವೊಂಜಿ ಒಗ್ಗಟ್ಟಿತ್ತು ನಾಡು ಕೊಡ್ತುಡು ಜನಕ್ಕೆಲ್ಲ ಸಹಕಾರ ಇತ್ತು. ನಮ್ಮ ಏರಡ ಭೇದ ಭಾವ ನಮ್ಮ ಮೇಲೆ ಕೀಳು ಓಲ ಇಜ್ಜಂಡು ಆ ಒಂಜಿ ಸಂದರ್ಭ ಆದ ನಂಗೆ ಒಂಜಿ ಒಂಜಿ ಇವತ್ತು ಬಲ್ಲ ರೀತಿಯಲ್ಲಿ ನಮ್ಮ ಈ ಮಂದಿರ ಸಾಧ್ಯ ಆಗ್ತದೆ. ನೇಕ ನಾನು ಮಸ್ತ್ ದಾಯ ಪಂಪೆ ಬಂಡ ನಮ್ಮ ಒಂಜಿ ಶ್ರಮ ನಮ್ಮ ಒಗ್ಗಟ್ಟು ಇತ್ತು ನಡ ಉವೆ ಕಾರ್ಯ ಮಲ್ಪರೆ ನಂಗೆ ಸಾಧ್ಯ ಆಗ್ಬಿಡು. ನಮ್ಮ ಉವೆ ಭೇದ ಭಾವ ಇಜ್ಜಂಡು ಅಯ್ಯ ಬೇತೆ ಉಮೆ ಬೇತೆ ಓಲ ಇಜ್ಜಂಡು ಮಾಡ ಆ ಒಂಜಿ ರೀತಿ ನಮ್ಮ ಈ ಒಂಜಿ ನೀನು ಸಂಘಟನೆ ಮಾಡ್ತಾ ದೇವದ ಒಂಜಿ ನಮ್ಮ ಕಾರ್ಯಕರ್ತರ ನಮ್ಮ ಹೆಮ್ಮೆ ಆಗ್ಬಿಡು ಅವೇ ರೀತಿ ನಾನು ತುಂಬಗಲ ಈ ಒಂಜಿ ಮಂದಿರ ನಡಪಡು. ಸುವರ್ಣ ಮಹೋತ್ಸವ ಉತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ಉಮೇಶ್ ರೆಂಜೋಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿದರು. ಕರಿನ 5 ವರ್ಷದ ತುಂಬು ಭಕ್ತಿದ ಪುರ್ಪಾದ ಮೂಡ್ದು ಬತ್ತಂಡು ತದನಂತರ ನಾನಾ ರೀತಿಯ ಅಭಿವೃದ್ಧಿಯ ಪತ್ರ ನಡೆತೊಂದು ಬರ್ತದೆ. ಇತ್ತೆ ಸುವರ್ಣ ಸಂಭ್ರದ 5ನೇ ವರ್ಷದ ಆಚರಣೆದ ಮಹಿಳೆಗಳು ಎಂಗ್ಲು ಮಾತವುಲ್ಲ. ಈ ಸಂದರ್ಭಡು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಅಂಚೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೇವನು ಅವತ್ತಂದೆ ಕರಿನ ಹಲವಾರು ವರ್ಷೋಡು ಸ್ಥಳೀಯ ತುಂಬೆಬಕ ಕಲ್ಲಿಗೆ ಗ್ರಾಮದ ಪ್ರತಿ ಇಲ್ಲಡೆ ಸಾಧಾರಣ 2,000 ಆತ ಇಲ್ಲಡೆಗೆ ನಗರ ಭಜನೆ ಪೋದು ನಮ್ಮ ದೇವರನ್ನ ಭಕ್ತಿ ಪ್ರಧಾನವಂತ ಭಜನೆನೇ ಪ್ರತಿಯೊರಿನ ಇಲ್ಲದ ತುಳಸಿ ಕಟ್ಟಿನ ಮಂತದ್ದು ಅಲ್ತ ನಮ್ಮ ಕ್ಷೇತ್ರದ ದೇವರನ್ನ ಪ್ರಸಾದನು ಮಾತಾ ಇಲ್ಲಡೆಲ್ಲ ಎತ್ತದು ಮಾತ ಬಂದುಲ್ಲ ಸುಖ ಸಂಪತ್ತಿನ ಬದುಕೋಡು ಊರ್ದಕ್ಕಳು ಎಡ್ಡಂಡ ಕ್ಷೇತ್ರ ಬೆಳಗಾಂಡ ಆ ಕ್ಷೇತ್ರದ ದೇವರನ್ನ ಅನುಗ್ರಹ ಪ್ರತಿಯೊರಿಗಳ ತಿಕ್ಕುಡು ಪಂಪನ ನಾನುಡಿದೊಟ್ಟಿಗೆ ನಮ್ಮ ಕ್ಷೇತ್ರಡು ದೇವರಿನ ಸೇವೆನ ಇನಿಮುಟ್ಟ ಮಲ್ತೊಂದು ಬೈದ ಕರಿನ 25 ವರ್ಷದಿಂಚಿ ಶಶಿಧರ್ ಬ್ರಹ್ಮರಕೂಟ್ಲು ಮೆರ್ನ ಗುರಿಕಾರ್ಮೇಡು ಈ ಒಂದು ಭಜನಾ ಮಂದಿರ ಊರೊರ್ಮೆ ಪುಗರ್ತದ ಪುದರನ್ನು ಪಡೆಯೊಂದು ಬೈದನು. ಈ ಸಂದರ್ಭ ಪ್ರಮುಖರಾದ ಜ್ಯೋತೀಂದ್ರ ಪ್ರಸಾದ್ ಶೆಟ್ಟಿ ಮುಂಡಾಜೆಗೊತ್ತು, ಸದಾಶಿವ ಡಿ ತುಂಬೆ, ದೇವಂದಬೆಟ್ಟು ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಶ್ರೀಶೈಲ, ಅನಿಲ್ ಪಂಡಿತ್ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕುಲಾಲ್ ಗೋಮಿತೋಟ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುವರ್ಣ ಮಹೋತ್ಸವ ಉತ್ಸವ ಸಮಿತಿ ಅಧ್ಯಕ್ಷರಾದ ರೋಷನ್ ರೈ ಪಚ್ಚಿನಡ್ಕ ಅವರು ವಂದಿಸಿದ್ರು. ಕೋಶಾಧಿಕಾರಿ ನವೀನ್ ಪಲ್ಲ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಊರಿನ ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.